ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. शंभो स्वयंभो भो शंभो शिव शंभो स्वयंभो भो शंभो शिव शंभो स्वयं. ಪಾವಂಜೆಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವಾಲಯ ಮಂಗಳೂರಿನಿಂದ 26 ಕಿಲೋಮೀಟರ್ ದೂರದಲ್ಲಿದೆ. भो शंभो शिव शंभो स्वयंभो भो शंभो शिव शंभो स्वयंभो भो शंभो शिव शंभो स्वयंभो. ಪಾವಂಜೆಯಲ್ಲಿರುವ ದೇವಾಲಯಗಳು, ದೈವಸ್ಥಾನಗಳು ಮತ್ತು ಭೌಗೋಳಿಕ ಪರಿಸರ ಈ ಗ್ರಾಮದ ವೈಶಿಷ್ಟ್ಯಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ನದಿ, ಬಯಲು, ದಿಣ್ಣೆ ಇವುಗಳ ಮಧ್ಯದಲ್ಲಿರುವ ಬನಗಳು ಮತ್ತು ಅಲ್ಲಲ್ಲಿರುವ ಕೆರೆಗಳು ಇಲ್ಲಿನ ನೈಸರ್ಗಿಕ ಸ್ಥಿತಿಗೆ ಒಂದು ರೀತಿಯ ಆಹ್ಲಾದವನ್ನ ನೀಡುತ್ತದೆ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ. ಅರ್ಧ ಚಂದ್ರಾಕೃತಿಯ ರೀತಿಯಲ್ಲಿ ಹರಿಯುವ ಇಲ್ಲಿಯ ಹೊಳೆ ಈ ಗ್ರಾಮದ ಪರಿಸರದ ಒಂದು ವೈಶಿಷ್ಟ್ಯ. ಈ ಪಾವಂಜಿ ಗ್ರಾಮವು ಈ ನದಿಯ ಉತ್ತರ ಮತ್ತು ದಕ್ಷಿಣದ ಕಡೆಗಳಲ್ಲೂ ಹಬ್ಬಿದೆ. ಇದು ಈ ಗ್ರಾಮದ ಇನ್ನೊಂದು ವೈಶಿಷ್ಟ್ಯ. ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂ. ಈ ನದಿಗೆ ನಂದಿನಿ ಮತ್ತು ಕುಟಜ ಎಂಬ 2 ಹೆಸರಿದೆ. ಈ 2 ಹೆಸರಿರುವ ಈ ನದಿಯು ಮುಲ್ಕಿಯ ಉತ್ತರದಲ್ಲಿ ಹರಿಯುವ ಶಾಂಭವಿಯೊಂದಿಗೆ ಪಶ್ಚಿಮ ಸಮುದ್ರದಲ್ಲಿ ಸಂಗಮವಾಗುತ್ತದೆ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ. ಶ್ರೀ ಮಹಾಲಿಂಗೇಶ್ವರ ದೇವಾಲಯವು ಪಾವಂಜಿ ಗ್ರಾಮದ ಎತ್ತರದ ದಿಣ್ಣೆಯ ಮೇಲಿದೆ. ಇದರ ಇರುವಿಕೆಯು ಗ್ರಾಮವನ್ನ ನಿಯಂತ್ರಿಸುವಂತಿದೆ. ಈ ದೇವಸ್ಥಾನದ ಸೀಮೆ ದೇವಸ್ಥಾನವಾಗಿದ್ದು, ದೇವಸ್ಥಾನದ ಎದುರು ಸುತ್ತಲೂ ನಂದಿನಿ ನದಿ ಹರಿಯುವುದನ್ನು ನೋಡಬಹುದಾಗಿದೆ. ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಹ ನಿಹಿತ ನಿತಾಂತ ಅನಂತ. ದೇವಸ್ಥಾನದ ಹೊರಾಂಗಣದಲ್ಲಿ ಗಣಪತಿಯ ಗುಡಿ ಅಲ್ಲದೆ ಭಾರ್ಗವ ಮುನಿ ತಪಸ್ಸು ಕುಳಿತ ಗುಹೆಯನ್ನು ನೋಡಬಹುದು. ಹೊರಗಿನ ಸುತ್ತಿನಲ್ಲಿ ನಾಗಬಲ, ರಕ್ತೇಶ್ವರಿ ಗುಡಿಯನ್ನ ಕಾಣಬಹುದು. ನಿಜ ಗುಹ ನಿಹಿತ ನಿತಾಂತ ಅನಂತ ನಿಜ ಗುಹ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯ. ಈ ದೇವಾಲಯದ
ದೇವಾಲಯದ ಒಳಾಂಗಣದಲ್ಲಿ 14ನೇ ಶತಮಾನದ ಶಿಲಾಶಾಸನವನ್ನ ನೋಡಬಹುದಾಗಿದೆ. ಆನಂದ ಅತಿಶಯ ಅಕ್ಷಯಲಿಂಗ ಆನಂದ ಅತಿಶಯ ಅಕ್ಷಯಲಿಂಗ ಶಂಭೋ ಶಿವ ಶಂಭೋ. ಶ್ರೀ ಕ್ಷೇತ್ರದ ಕುರಿತಾಗಿ ಆಡಳಿತ ಮಂಡಳಿಯ ವಾಸುದೇವ ಭಟ್ ಈ ರೀತಿ ಹೇಳುತ್ತಾರೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾಪಹಂ. ಧ್ಯೇಯಪಂಚಮುಖೋರುದ್ಧಸ್ಫಟಿಕಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಃ ಸಾಮಾನ್ಯಸ್ಯ ಮುಖಾನ್ತು ಜಟಾಪಬದ್ಧೇಂದುಕಲಃ ಪ್ರಿಯಾಯುಂಗ್ನಾಗಭೂಷಣಃ. ಪಾವಂಜ ಕ್ಷೇತ್ರ 16 ಊರು ಅಂದರೆ 4 ಚೌಕ ಗ್ರಾಮ ಅಂತ ಒಂದು ಹಿಂದಿನವರ ಒಂದು ಲೆಕ್ಕ. ಆ ಲೆಕ್ಕದಲ್ಲಿ ಈ ಚೌಕ ಗ್ರಾಮಕ್ಕೆ ಅಧಿಪತಿ ಮಹಾದೇವ. ಇಲ್ಲಿ ವಿಜಯನಗರದ ಕಲ್ಲಿನಲ್ಲಿ ಕೆತ್ತಲಾಗಂತಹ ಶಾಸನದಲ್ಲಿ ಇರುವುದು ಮಹಾದೇವನ ಮಂದಿರ ಅಂತ. ಮಹಾಲಿಂಗೇಶ್ವರ ಅಂತ ಕಾಲಕ್ರಮೇಣ ಬಂತು. ಅಂದಿನ ಕಾಲದಲ್ಲಿ ಮಹಾದೇವನ ಮಂದಿರ ಅಂತಲೇ ಇರುವುದು. ಮಹಾದೇವನ ಮಂದಿರಕ್ಕೆ ಒಂಬಳು ಬಿಟ್ಟಂತಹ ಜಾಗಗಳು ಅಂತ ಕಲ್ಲಿನಲ್ಲಿ ಕೆತ್ತಿದಂತಹ ರೆಕಾರ್ಡ್ ಇರುವುದು. ಸುಮಾರು ಐತಿಹಾಸಿಕವಾಗಿ ನಮಗೆ ಪರಿಶೀಲಿಸುವಾಗ 850 ವರ್ಷದ ಹಿಂದೆ ಭಾರ್ಗವ ಋಷಿಯ ಪರಂಪರೆಯಿಂದ ಬಂದಿರತಕ್ಕಂತಹ ಆಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಶಿವಲಿಂಗ ಇದು ಭೂಮಿಗಿಂತ ಸಾಮಾನ್ಯ ಒಂದು 85 ಅಡಿ, ಸಮುದ್ರ ತಳದಿಂದ 85 ಅಡಿ ಎತ್ತರದಲ್ಲಿ ಇರತಕ್ಕಂಥ ಒಂದು ದಿಣ್ಣೆ, ಗುಡ್ಡೆಯ ದಿಣ್ಣೆ ಇದು. ಸುತ್ತ ನಂದಿನಿ ನದಿ ಹರಿತಾಳೆ. ಹಚ್ಚ ಹಸುರಾಗಿ ಇರತಕ್ಕಂತಹ ಗಿಡಮರಗಳು. ಮಧ್ಯದಲ್ಲಿ ಈ ಮಹಾದೇವನ ಆಲಯ. ಈ ಮಹಾದೇವನ ಆಲಯದಲ್ಲಿ ಪ್ರತಿನಿತ್ಯ 5 ಗಂಟೆಗೆ 5ರಿಂದ 6 ಒಳಗೆ ಉಷಕ್ಕಾರದ ಪೂಜೆ, ನಿರ್ಮಾಲ್ಯ ವಿಸರ್ಜನ ಪೂಜೆ, ರುದ್ರಾಭಿಷೇಕ ಪೂಜೆ ಹಾಗೂ ಭಕ್ತರಿಂದ ಬಂದಂತಹ ರುದ್ರಾಭಿಷೇಕ ಪೂಜೆ, ಕಲಶ ಪೂಜೆ, ನಂತರ ಮಹಾಪೂಜೆ ಬೆಳಿಗ್ಗೆ 7:30 ಗಂಟೆಗೆ ನೆರವೇರಿಸಲ್ಪಡುತ್ತದೆ. ನಂತರ ವೇದ ಪಾರಾಯಣಗಳು ನೆರವೇರಿಸಲ್ಪಡುತ್ತದೆ. ನಂತರ ಸಾಯಂಕಾಲ 5 ಗಂಟೆಗೆ ದೀಪಾರಾಧನೆ, 7 ಗಂಟೆಗೆ ರಾತ್ರಿಯ ಪೂಜೆ. ಇದು ನಿತ್ಯದ ಒಂದು ಕಾರ್ಯಕ್ರಮಗಳು. ಇನ್ನಿತರ ಮಹಾಶಿವರಾತ್ರಿ ದಿವಸ ಧ್ವಜಾರೋಹಣ ಆಗಿ 8 ದಿವಸದ ಉತ್ಸವ ಹಾಗೂ ಇನ್ನು ಪರ್ವ ದಿವಸಗಳಲ್ಲಿ ವಿಶೇಷವಾಗಿ ಚೌತಿ ಹಬ್ಬ, ಆಮೇಲೆ ಕೊರಳು ಕಟ್ಟುವುದು ಇದು ವಿಶೇಷವಾಗಿ ನಡೀತಾ ಇರ್ತದೆ. ದೀಪಾವಳಿಯ ಸಮಯದಲ್ಲಿ ರಂಗಪೂಜೆಯಿಂದ ಪ್ರಾರಂಭಿಸಿ ಕಾರ್ತೀಕ ಮಾಸ 1 ತಿಂಗಳು ನಿತ್ಯ ಹರಿನಾಮ ಸಂಕೀರ್ತನೆ, ತುಳಸಿ ಪೂಜೆ ಇತ್ಯಾದಿಗಳು ನಡೀತಾ ಇರ್ತದೆ. ವಿಶೇಷವಾಗಿ ಇಲ್ಲಿ ವೃದ್ಧನಿಗೆ ರುದ್ರ ಹೇಳಿ ಅಭಿಷೇಕ ಮಾಡುವಂಥದ್ದು ಬಹಳ ಒಂದು ವಿಶೇಷ. ಭಕ್ತರ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸತಕ್ಕಂತಹ ಒಂದು ವೈಶಿಷ್ಟ್ಯ ಸೇವೆ. ಹಾಗೂ ಇಲ್ಲಿ ಎಳನೀರು ಅಭಿಷೇಕ ಕೂಡ ಬಹಳ ವಿಶೇಷ. ಇನ್ನು ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿದಂತಹ ಸಂತತಿಗೋಸ್ಕರ ಅಥವಾ ಆರೋಗ್ಯಕ್ಕೋಸ್ಕರ ವಿಶೇಷವಾಗಿ ನಡೆಯತಕ್ಕಂಥದ್ದು ತುಲಾಭಾರ ಸೇವೆ ಇತ್ಯಾದಿಗಳು ಭಕ್ತರ ಅಭೀಷ್ಟವನ್ನು ನೆರವೇರಿಸತಕ್ಕಂತಹ ಒಂದು ವಿಶಿಷ್ಟ ದೇವತಾ ಸಾನ್ನಿಧ್ಯ ಇರತಕ್ಕಂತಹ ಒಂದು ಮಹಾದೇವನ ಮಂದಿರ. ಅಕ್ಷಯಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಇನ್ನೊಂದು ವಿಚಾರ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕವಾಗಿ ನಿರ್ಮಾಣಗೊಂಡ ಒಂದು ಕೆರೆ, ಅದು 22 ಸೆನ್ಸ್ ಉಂಟು. ನಮ್ಮ ಸ್ವಾಮಿ ಅವಭೃತಕ್ಕೆ ಹೋಗತಕ್ಕಂತಹ ಕೆರೆ ಅದು. ಹಿಂದೆ ಎಲ್ಲ ಪ್ರತಿನಿತ್ಯ ಕೂಡ ಅಲ್ಲಿಯೇ ಸ್ನಾನ ಬರಬೇಕಿತ್ತು. ಆಮೇಲೆ ದೈವಿಕವಾಗಿ ಪ್ರೇರಣೆಯಿಂದ ಇಲ್ಲಿ ನಾವು ಬಾವಿ ತೆಗೆದು ಇಲ್ಲಿಯೇ ಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿದ್ದೇವೆ. ವಿಶೇಷ ವಿಧಿಯ ದಿವಸ ಈಗಲೂ ಕೂಡ ಅಲ್ಲಿ ಆ ಕೆರೆಯಲ್ಲಿಯೇ ನಾವು ಸ್ನಾನ ಮಾಡಿಕೊಂಡು ಬರ್ತಾ ಇದ್ದೇವೆ. ಸಾಮಾನ್ಯ ಈ ಕೆರೆಗೆ ನಮ್ಮ ತಜ್ಞರ ಪ್ರಕಾರ, ಇತಿಹಾಸ ತಜ್ಞರ ಪ್ರಕಾರ ಸಾಮಾನ್ಯ 450 ವರ್ಷ ನಿರ್ಮಾಣಗೊಂಡು 450 ವರ್ಷ ಈ ಕೆರೆ ಮತ್ತು ಸಾಮಾನ್ಯ 64 ಹಾಸುಕಲ್ಲಿನ ಸ್ಟೆಪ್ಸ್ ಉಂಟು ಈ ಗುಡ್ಡಕ್ಕೆ ಬರಲಿಕ್ಕೆ. ಮುಂಚೆ ಯಾವುದೇ ಬೇರೆ ಸೋರ್ಸ್ ಇರಲಿಲ್ಲ.
ಅಲ್ಲೇ ಬರಬೇಕಿತ್ತು. ಅದು 64. ಈ ಕೆರೆ ಮತ್ತು ಆ 64 ಮೆಟ್ಟಿಲು ಒಂದೇ ಸಮಯದಲ್ಲೇ ಆದದ್ದು. ಅಂದರೆ ಸಾಮಾನ್ಯ ವಿಜಯನಗರ ಕಾಲದ ಆಳ್ವಿಕೆಯಲ್ಲಿ ಅದು ಆಗಿದೆ ಅಂತ ಒಂದು ಇತಿಹಾಸ ತಜ್ಞರ ಅಭಿಪ್ರಾಯ. ಕಿಟ ತೋಂ 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 ತರಿ ಕಿಟ ಕಿಟ ತೋಂ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ತೋಂ 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 ತರಿ ಕಿಟ ತೋಂ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ತೋಂ 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 ತರಿ ಕಿಟ ತೋಂ ಮತಂಗ ಮುನಿವರ ವಂದಿತ ಈಶಾ ಸರ್ವದಿಗಂಬರ ವೇಷ್ಟಿತ ವೇಷ. ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣ. ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ನೋಡಬಹುದು. ಸೀಮೆಯ ದೇವಸ್ಥಾನವಾದ್ದರಿಂದ ಊರ ಪರವೂರ ಭಕ್ತರು ಬಂದು ತಮ್ಮ ಇಷ್ಟಾರ್ಥದ ಪೂಜೆ ಪುನಸ್ಕಾರ ಮಾಡಿಸುತ್ತಾ ಇರುತ್ತಾರೆ. ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೇ ಕಾಲ ಕಾಲಾಯ ರುದ್ರಾಯ ನೀಲಗ್ರೀವಾಯ ಮಂಗಳಂ ವೃಷಾರೂಢಾಯ ಭೀಮಾಯ ವ್ಯಾಘ್ರಚರ್ಮಾಂಬರಾಯ ಚ ಪಶೂನಾಂ ಪತಯೇ ತುಭ್ಯಂ ಗೌರೀಕಾಂತಾಯ ಮಂಗಳಂ. ಕೇಳಿದ್ದನ್ನು ಕೊಡುವ ಶ್ರೀ ಮಹಾಲಿಂಗೇಶ್ವರನಿಗೆ ದಿನನಿತ್ಯ 2 ಹೊತ್ತು ಪೂಜೆ ನಡೆಯುತ್ತದೆ. ವಿಶಾಲವಾದ ಈ ದೇವಸ್ಥಾನದಲ್ಲಿ ಕುಳಿತರೆ ಮನಸ್ಸಿನಲ್ಲಿ ಭಕ್ತಿ ತುಂಬಿದ ಭಾವನೆ ಉಂಟಾಗುತ್ತದೆ. ಭಸ್ಮೋದ್ಧೂಳಿತ ದೇಹಾಯ ವ್ಯಾಳಯಜ್ಞೋಪವೀತಿನೇ ರುದ್ರಾಕ್ಷಮಾಲಾಭೂಷಾಯ ವ್ಯೋಮಕೇಶಾಯ ಮಂಗಳಂ ಸೂರ್ಯಚಂದ್ರಾಗ್ನಿನೇತ್ರಾಯ ನಮಃ ಕೈಲಾಸವಾಸಿನೇ ಸಚ್ಚಿದಾನಂದರೂಪಾಯ ಪ್ರಮದೇಶಾಯ ಮಂಗಳಂ. ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಲ್ಲೊಬ್ಬರಾದ ರಾಘು ದೇವಾಡಿಗ ಈ ರೀತಿ ನುಡಿಯುತ್ತಾರೆ. ಇನ್ನು ಮುಂದಕ್ಕೆ ಅದರ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ನಮ್ಮ ಕಮಿಟಿಯವರಾದಂತಹ ರಾಘು ದೇವಾಡಿಗ ಅವರ ಅಭಿಪ್ರಾಯವನ್ನೇ ನಾನು ಹೇಳ್ತಾ ಇದ್ದೇನೆ. ಈಗಾಗಲೇ ಆ ಜೀರ್ಣೋದ್ಧಾರ ಕೆರೆಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇತ್ತು. ಈವಾಗಲೇ ಒಬ್ಬ ಭಕ್ತರು ಅದನ್ನು ಮಾಡಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂತಹ ಶಿಲ್ಪಶಾಸ್ತ್ರಜ್ಞರ ಸಮಾಲೋಚನೆ ಮಾಡಿದ್ದೇವೆ. ಈಗ ಇರತಕ್ಕಂತಹ ಏನು ವಾಸ್ತು ಶೈಲಿ ಉಂಟು, ವಾಸ್ತು ಪ್ರಕಾರ ಅಳತೆಗಳು, ಅದರಲ್ಲಿ ಇರತಕ್ಕಂತಹ ಕೆತ್ತನೆಗಳು, ಅದನ್ನೇ ಜೋಡಿಸಿ ನೂತನವಾಗಿ ನಿರ್ಮಾಣ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ. ಅದರ ಪ್ರಕ್ರಿಯೆ ಇನ್ನೊಂದು 10 ದಿವಸದಲ್ಲಿ, ಅಂದರೆ ಸಾಮಾನ್ಯ ಒಂದು ಮಾರ್ಚ್ 15ರಿಂದ 20ರ ಒಳಗೆ ಪ್ರಾರಂಭ ಆಗಲಿದೆ. ಇದೊಂದು ಸಂತೋಷದ ವಿಷಯ. ಇದು ಯಾಕಂದರೆ ಜೀರ್ಣೋದ್ಧಾರದ ಕೆಲಸ ಅದು ಅಷ್ಟು ಸುಲಭ ಅಲ್ಲ. ನೆರವೇರಿಸಬೇಕು. ಅದಕ್ಕೆ ಬೇಕಾದಂತಹ ಸಲಕರಣೆಗಳು, ದಾನಿಗಳು, ಶ್ರಮ ಎಲ್ಲವೂ ಬೇಕು. ವಿಶೇಷವಾಗಿ ದೈವ ಸಂಕಲ್ಪವೂ ಬೇಕು. ಇದಕ್ಕಿಂತ ಮುಂಚೆ ತುಂಬ ಪ್ರಯತ್ನ ಆಗಿದೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ, ಈಡೇರಲಿಲ್ಲ. ಇವಾಗ ಮಹಾದೇವನ ಕೃಪೆಯಿಂದ ಎಲ್ಲವೂ ಅನುಕೂಲ ರೀತಿಯಲ್ಲಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಬಹಳ ಒಂದು ಸಂತೋಷದ ವಿಷಯ. ಇದಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಸಮಿತಿಯವರು ಬಹಳ ಉತ್ಸುಕರಾಗಿದ್ದಾರೆ. ಅದೆಲ್ಲ ಭಗವಂತನ ಅನುಗ್ರಹ ಅಂತ ನಾವು ಮನಗಾಣಿಸ್ತಾ ಇದ್ದೇವೆ. ಮೃತ್ಯುಂಜಯಾಯ ಸಾಂಬಾಯ ಸೃಷ್ಟಿಸ್ಥಿತ್ಯಂತಕಾರಿಣೇ ತ್ರ್ಯಂಬಕಾಯ ಶಾಂತಾಯ ತ್ರಿಲೋಕೇಶಾಯ ಮಂಗಳಂ ಗಂಗಾಧರಾಯ ಸೋಮಾಯ ನಮೋ ಹರಿಹರಾತ್ಮನೇ ಉಗ್ರಾಯ ತ್ರಿಪುರಘ್ನಾಯ ವಾಮದೇವಾಯ ಮಂಗಳಂ. ವಿಶಾಲವಾದ ಕೆರೆಯನ್ನ ಹೊಂದಿದ ಈ ದೇವಸ್ಥಾನ ಪುರಾಣ ಇತಿಹಾಸಕ್ಕೆ ಸಾಕ್ಷಿ.
सद्योजाताय शर्वाय भव्यज्ञानप्रदायिने ईशानाय नमस्तुभ्यं पञ्चवक्त्राय मङ्गलम् सदाशिवस्वरूपाय नमस्तत्पुरुषाय च अघोराय च घोराय महादेवाय मङ्गलम् श्रीचामुण्डा प्रेरितेन रचितं मङ्गलास्पदम् तस्याभीष्टप्रदं शम्भोः यः पठेन् मङ्गलाष्टकम्। ಈ ದೇವಸ್ಥಾನದ ಬಲಿಮೂರ್ತಿಯು ಪಂಚಲೋಹದ ಸದಾಶಿವ. 1 ಅಡಿ ಎತ್ತರದ ಈ ಮೂರ್ತಿ ಒಂದು ಕೈಯಲ್ಲಿ ಕುಠಾರಿಯನ್ನ ಹಿಡಿದಿದ್ದು ಗಮನಾರ್ಹವಾಗಿದೆ. जटाकटाह सम्भ्रमभ्रमन्निलिम्प निर्झरि विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटपट्टपावके किशोरचन्द्रशेखरे रतिः प्रतिक्षणं मम हराधरेन्द्रनन्दिनी विलासबन्धुबन्धुरस्फुरदृगन्तसन्तति प्रमोदमानमानसि कृपाकटाक्षधोरणि निरुद्धदुन्दरापदि कृचिद्दिगम्बरे मनोविनोदमेतु वस्तुनि जटाभुजङ्गपिङ्गळस्फुरत्फणामणिप्रभा कदम्बकुङ्कुमद्रवप्रलिप्तदिग्वधूमुखे मदान्धसिन्धुरस्फुरत्वगुत्तरीयमेदुरे मनोविनोदमद्भुतं बिभर्तुभूतभर्तरि सहस्रलोचनप्रभृत्य शेषलेखशेखर प्रसूनधूलिधोरणि विधूसराङ्घ्रिपीठभु भुजङ्ग. ಇಂತಹ ಬಲಿಮೂರ್ತಿಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಅಪರೂಪ. ಈ ಪ್ರತಿಮೆಯ ಲಕ್ಷಣವು 14ನೇ ಶತಮಾನದ ಆರಂಭ ಕಾಲದ್ದೆಂದು ಅಭಿಪ್ರಾಯಿಸಲಾಗಿದೆ. ललाट चत्वरज्वल धनञ्जय स्फुलिङ्गभ निपीत पञ्चसायकं नमन्निलिम्पनायकं सुधामयूखलेखया विराजमानशेखरं महाकपालि सम्पदे शिरोजटालमस्तु नः कराळफालपट्टिका धगद्धगद्धगज्ज्वल धनञ्जयाहुतिकृत प्रचण्ड पञ्चसायके धराधरेन्द्रनन्दिनी कुचाग्रचित्रपत्रक प्रकल्पनैक शिल्पिनि त्रिलोचने मतिर्मम नवीन मेघमण्डली निरुद्ध दुर्धर स्फुरत् कुहूनिशीधिनि तमः प्रबन्ध बन्ध कन्धर निलिम्प निर्झरी धरस्तनोतु कृत्ति सिन्धुर. ಪಾವಂಜೆಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ. ब्रह्ममुरारिसुरार्चितलिङ्गं निर्मलभासित शोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनि प्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं
सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सुशोभितलिङ्गम् ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ.